ಬಸ್ ನಿಲ್ದಾಣದ ಭದ್ರತಾ ಸಿಬ್ಬಂದಿಯ ಕೊಲೆ ಅಪರಾಧಿಗೆ ಅಪರೂಪವಾಗಿ 2 ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಕೇರಳದ ತಲಶ್ಶೇರಿಯ ಪ್ರಧಾನ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ತೀರ್ಪು ನೀಡಿದೆ. ಪಿ ಹರಿಹರನ್ ಎಂಬಾತ ಅವಳಿ ಜೀವಾವಧಿ ಶಿಕ್ಷೆಗೆ ಒಳಗಾದ ಅಪರಾಧಿ. ಕೇರಳದ ಕಣ್ಣೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಭದ್ರತಾ ನೌಕರನಾಗಿದ್ದ ಸುನಿಲ್ ಕುಮಾರ್ ಎಂಬಾತನನ್ನ ಹತ್ಯೆಗೈದ ಪ್ರಕರಣದಲ್ಲಿ ಪಿ ಹರಿಹರನಿಗೆ 2 ಜೀವಾವಧಿ ಶಿಕ್ಷೆ ಹಾಗೂ 1,20,000 ರೂಪಾಯಿ ದಂಡ ವಿಧಿಸಿ ಪ್ರಧಾನ ಜಿಲ್ಲಾ ಸೆಷನ್ಸ್ ನ್ಯಾಯಾಧೀಶ ಕೆಟಿ ನಿಸಾರ್ ಅಹಮದ್ ತೀರ್ಪನ್ನು ನೀಡಿದ್ದಾರೆ. 2017ರಲ್ಲಿ ಜನವರಿ 24ರಂದು ಹರಿಹರನ್ ಮತ್ತು ಸುನಿಲ್ ಕುಮಾರ್ ನಡುವೆ ಮಾತಿನ ಚಕಮಕಿ ಹಾಗೂ ಬಳಿಕ ಕೊಲೆ ಕೃತ್ಯ ನಡೆದಿತ್ತು. ಈ ಹಿಂಸಾತ್ಮಕ ಘಟನೆಯ ಸಂದರ್ಭ ಮಧ್ಯಪ್ರವೇಶಿಸಿದ ಬಸ್ ಚಾಲಕ ಪಿವಿ ವಿನೋದ್ ಕುಮಾರ್ ಅವರನ್ನ ಕೊಲ್ಲಲು ಯತ್ನಿಸಿದ ಆರೋಪದಲ್ಲಿಯೂ ಹರಿಹರನ್ ತಪ್ಪಿತಸ್ಥ ಅಂತ ಸಾಬೀತಾಗಿದೆ. ಹಲ್ಲೆ ಸಂದರ್ಭದಲ್ಲಿ ಹರಿಹರನ್ ತೆಂಗಿನಕಾಯಿಯನ್ನ ಬಟ್ಟೆಯಲ್ಲಿ ಸುತ್ತಿದ ಮೂಟೆಯನ್ನ ಆಯುಧವಾಗಿ ಬಳಸಿದ್ದು ಸುನಿಲ್ ಕುಮಾರ್ ಸಾವಿಗೆ ಕಾರಣವಾಗಿತ್ತು. ಪ್ರಕರಣದಲ್ಲಿ 26 ಸಾಕ್ಷಿಗಳನ್ನ ಮತ್ತು 39 ನಿಶಾನೆಗಳನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಈ ಪ್ರಕರಣದಲ್ಲಿ 2ನೇ ಆರೋಪಿ ಮಂಗಳೂರಿನ ದೇರಳಕಟ್ಟೆಯ ಬೆಳ್ಮದ ಬಿಕೆ ಅಬ್ದುಲ್ಲಾ ಯಾನೆ ಅಶ್ರಫ್ ಯಾನೆ ಆಸಿಸ್ ವಿಚಾರಣೆ ವೇಳೆ ತಲೆಮರೆಸಿಕೊಂಡಿದ್ದು ಆತನ ವಿರುದ್ಧದ ಪ್ರಕರಣದ ವಿಚಾರಣೆ ಬಾಕಿ ಇದೆ. 2 ಜೀವಾವಧಿ ಶಿಕ್ಷೆಯನ್ನ ಏಕಕಾಲದಲ್ಲಿ ನೀಡೋದು ಅಪರೂಪದಲ್ಲಿ ಅಪರೂಪ. ಬಹು ಅಪರಾಧ ಕೃತ್ಯಗಳು ಸಾಬೀತು ಆದಾಗ ಮಾತ್ರ ಇಂತಹ ಶಿಕ್ಷೆಯನ್ನ ನೀಡಲಾಗುತ್ತೆ.